ಇಮ್ತಿಯಾಜ್ ಕುಂಜಿಮೋನ್ರವರು, ಹಾಗೆಯೇ ಇಲ್ಲಿ ಈ ಪ್ರದೇಶದ ಪಂಚಾಯತ್ ಸದಸ್ಯರಾದಂಥ ಅಸ್ಗರ್ ರವರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕೋಆರ್ಡಿನೇಟರ್ ಆದಂಥ MH ಮಾಲಾರ್ ರವರು, ಹಾಗೆ ಹಾಜಿ ಜೈನುದ್ದೀನ್ ರವರು, ಕರೀಂ ರವರು, ಅಲ್ತಾಫ್, ಹಮೀದ್, ಅದೇ ರೀತಿ ಇಲ್ಲಿಯ ಕಾರ್ಯದರ್ಶಿಗಳಾದಂಥ ಫತಕ್, ಟ್ರಸ್ಟಿನ ಅಧೀನದ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಯಾದ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯ ವಾರ್ಷಿಕ ಕ್ರೀಡಾಕೂಟ 2024ರ ಪಥಸಂಚಲನ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ. ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಧ್ವಜವಂದನೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಆದರಣೀಯ ಅಧ್ಯಕ್ಷರಾದಂಥ ಜನಾಬ್ ಅಲ್ಹಾಜ್ BG ಹನೀಫ್ ರವರು, ಅವರೊಟ್ಟಿಗೆ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಫಾರೂಕ್ ಯೋಚ್ರವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಇಮ್ತಿಯಾಜ್ ಕುಂಜಿಮೋಣರವರು, ಹಾಗೆಯೇ ಕೋಆರ್ಡಿನೇಟರ್ ಆದಂಥ MH ಮಾಲಾರ್ ರವರು, ಜೈನುದ್ದೀನ್ ಹಾಜಿ ಅವರು, ಅಲ್ತಾಫ್ ರವರು, ಕರೀಮರವರು, ಹಮೀದ್, ಈ ನಮ್ಮ ಪ್ರಾಂಶುಪಾಲರು ಆದಂಥ ಅಬ್ದುಲ್ ಅಜೀಜ್ ರವರು, ಆಯಿಷಾ ಮೇಡಮ್, ಅಸ್ಗರ್ ಅಲಿ, ನಸೀಮಾ ಮೇಡಮ್, ಜುಹೈನಾ, ಪರ್ವೀನ್, ಎಲ್ಲ ಗಣ್ಯರು ದಯವಿಟ್ಟು ವಂದನಾ ಸ್ವೀಕಾರದ ವೇದಿಕೆ ಅಂತ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಯನ್ನು ಸ್ವೀಕರಿಸಲಿದ್ದಾರೆ ಕೇಂದ್ರ ಜುಮಾ ಮಸ್ಜಿದ್ ಉಳ್ಳಾಲ, ಇದರ ಪ್ರಧಾನ ಕಾರ್ಯದರ್ಶಿಯವರಾದ ಅಧ್ಯಕ್ಷರಾದಂತಹ ಜನಾಬ್ ಅಲ್ ಹಾಜಿ ಹನೀಫ್ ಇವರೊಂದಿಗೆ ಎಲ್ಲ ಅತಿಥಿಗಳು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ನಿಷ್ಠೆಯನ್ನು ಸ್ವೀಕರಿಸುತ್ತದೆ. ಪ್ರಾಥಮಿಕ ತಂಡದ ನೀಲಿ ತಂಡವು ಹಾಗೆ ಪಥಸಂಚಲನದಲ್ಲಿ ಸಾಗಿ ಬರುವಂತ ಎರಡನೇ ತಂಡ ಹಳದಿ ಸ್ಕ್ವಾಡ್. ಈ ಹಳದಿ ಬಣ್ಣವು ಹರ್ಷಚಿತ್ತ, ಉತ್ಸಾಹ ಮತ್ತು ರೋಮಾಂಚನ, ಉತ್ತೇಜಕವನ್ನು ಪ್ರತಿಬಿಂಬಿಸುತ್ತದೆ. ಮುಂದೆ ಸಾಗಿ ಬರುವಂತಹ ಮೂರನೆಯ ತಂಡ ಹಸಿರು. ಈ ಬಣ್ಣವು ಪ್ರಕೃತಿ, ನವೀಕರಣ, ಉದಾರತೆಯನ್ನು ಸಂಕೇತಿಸುತ್ತದೆ. ಕೊನೆಯ ತಂಡ ಕೆಂಪು ಬಣ್ಣದಿಂದ ಕೂಡಿದೆ. ಈ ಬಣ್ಣವು ಉತ್ಸಾಹ, ಪ್ರಾಮಾಣಿಕತೆ, ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ.
ಮುಖ್ಯೋಪಾಧ್ಯಾಯರು ಸೇರಬೇಕಾಗಿ ವಿನಂತಿ. ಶಾಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು. ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯ 2024ನೇ ಸಾಲಿನ ಶೈಕ್ಷಣಿಕ ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶವು ದುಃಖದ ಕಡಲಲ್ಲಿ ಮುಳುಗಿರುವಂಥ ಈ ಸಂದರ್ಭದಲ್ಲಿ ಭಾರತ ದೇಶದ ಆರ್ಥಿಕ ತಜ್ಞ, ಭಾರತ ದೇಶವನ್ನು ಆರ್ಥಿಕವಾಗಿ ಇವತ್ತು ಜಗತ್ತಿನಲ್ಲಿಯೇ ಗುರುತಿಸಿಕೊಳ್ಳುವಂಥ ಒಂದು ಮಾರ್ಗದರ್ಶನವನ್ನು ಹಾಕಿಕೊಟ್ಟಂಥ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ರವರು ನಿನ್ನೆ ನಮ್ಮನ್ನಗಲಿದ್ದಾರೆ. ಈ ಕಾರ್ಯಕ್ರಮ 7 ದಿವಸಗಳವರೆಗೆ ಶೋಕಾಚರಣೆ ಕಾರ್ಯಕ್ರಮ ನಡೆಯುತ್ತಿದೆ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕಿಲ್ಲ. ಆದ್ದರಿಂದ ನಾವೊಂದು ಸಾಂಕೇತಿಕವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರ ಆತ್ಮಕ್ಕೆ ಶಿರ ಶಾಂತಿಯನ್ನು ಪರಮಾತ್ಮನು ಕರುಣಿಸಲಿ ಅಂತೇಳಿ 1 ಸೆಕೆಂಡಿನ ಒಂದು ಮೌನ ಪ್ರಾರ್ಥನೆಯನ್ನು ಮಾಡುವ ಅಂತೇಳಿ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತಿದ್ದೇನೆ. ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅತಿ ಹೆಚ್ಚು ವಿದ್ಯಾಸಂಸ್ಥೆಯನ್ನು ಹೊಂದಿಕೊಂಡು ಎಲ್ಲ ಶಾಲೆಗಳಲ್ಲಿ ಶೈಕ್ಷಣಿಕ ಕಲರವವನ್ನು ಹಮ್ಮಿಕೊಳ್ಳುವಂತಹ ಒಂದು ಉತ್ಸಾಹ ಭರಿತವಾದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನ ಈ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಶಾಲಾ ಆವರಣಗಳಲ್ಲಿ ಜಾಗ ಇಲ್ಲದಿದ್ದರೂ ನಮ್ಮ ಈ ಕಾರ್ಯಕ್ರಮಗಳು, ಉದಾಹರಣೆಗೆ ಹಳೆಕೋಟೆ ಶಾಲೆಯ ನಮ್ಮ ಕಾರ್ಯಕ್ರಮಗಳು, ನಾವು ಪ್ರತಿ ಒಂದು ಗ್ರೌಂಡನ್ನು ನಮ್ಮ ಮಕ್ಕಳಿಗೆ ಪರಿಚಯಿಸಿದ್ದೇವೆ. ಎಲ್ಲ ಗ್ರೌಂಡನ್ನು, ಸಿ ಗ್ರೌಂಡ್ ಇರ್ಬೋದು, ಎಕ್ಕೂರು ಗ್ರೌಂಡ್ ಇರ್ಬೋದು, ಮಂಗಳ ಸ್ಟೇಡಿಯಂ ಇರ್ಬೋದು, ಕಲ್ಲಾಪು ಗ್ರೌಂಡ್ ಇರ್ಬೋದು, ಈಗ ಬೇರೆ ಬೇರೆ ಗ್ರೌಂಡ್ಗಳಲ್ಲಿ ನಾವು ಪ್ರತಿ ವರ್ಷ ಮಕ್ಕಳನ್ನು ಕರೆದುಕೊಂಡು ಹೋಗಿ ಮಕ್ಕಳು ಯಾವುದೇ ಈ ಕಾರ್ಯಕ್ರಮಗಳಿಂದ ವಂಚಿತರಾಗಬಾರದು ಅಂತ ನನ್ನ ಆಡಳಿತ ಮಂಡಳಿಯಲ್ಲಿ ಕೇಳಿದಾಗ ಅಧ್ಯಕ್ಷರು ಮತ್ತು ಅಲ್ಲಿ ಎಲ್ಲ ಪದಾಧಿಕಾರಿಗಳು ಪ್ರತಿ ವರ್ಷವೂ ಬಹಳಷ್ಟು ಸಂತೋಷದಿಂದ ಅನುಮತಿಯನ್ನು ನೀಡ್ತಾ ಇದ್ರು. ಈ ವರ್ಷದಲ್ಲಿ ನಾವು ಕೇಳುವ ಮುಂಚಿತವಾಗಿ ಕಾರ್ಯಕ್ರಮ ಮಾಡಲಿಕ್ಕಿಲ್ವ ಅಂತೇಳಿ ನಮ್ಮ ಅಧ್ಯಕ್ಷರು ನನಗೆ ಕೇಳಿದರು ಫೋನ್ ಮಾಡಿ, ನಿಮ್ಮ ಕಾರ್ಯಕ್ರಮ ಯಾವಾಗ ಅಂತ. ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನನಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದರೆ ನಾನು ಇವತ್ತು ಮಾತನಾಡಬೇಕಾದ್ರೆ ಇಷ್ಟು ಮಾತನಾಡಬೇಕಿದ್ರೆ ಆ ಮಾತನಾಡುವಲ್ಲಿಗೆ ನನಗೆ ಚೈತನ್ಯವನ್ನು ನೀಡಿದಂಥ ಒಂದು ವಿದ್ಯಾಸಂಸ್ಥೆ ಮದನಿ ವಿದ್ಯಾಸಂಸ್ಥೆ ಹಳೇಕಳ. ಈ ಸಂಸ್ಥೆಯಲ್ಲಿ ನಾನು ಕಳೆದ 5-6 ವರ್ಷಗಳಿಂದ ನನ್ನ ಶಾಲೆಯಲ್ಲಿ ನಡೆಸಿದಾಗೆ ಅಲ್ಲಿಯ ಎಲ್ಲ ಸಿಬ್ಬಂದಿಗಳು, ಆಡಳಿತ ಮಂಡಳಿಯವರು ಎಲ್ಲರೂ ಒಟ್ಟಿಗಿದ್ದುಕೊಂಡು ನನಗೆ ಸಂಪೂರ್ಣವಾದಂಥ ಸಹಕಾರ ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಈಗ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ನಾವು ಬಂದ ಕೂಡಲೇ ಕರೆಂಟ್ ಇಲ್ಲ. ಕಾರ್ಯದರ್ಶಿ ಫೋನ್ ಮಾಡಿ ಹೇಳಿದರು, ವೈರ್ ತರಿಸಿ ಕರೆಂಟ್ ನಮ್ಮ ಜನರೇಟರ್ ಹಾಕೋಣ ಅಂತ.
ಯಾಕಂದ್ರೆ ನಮ್ಮ ಶಾಲೆ ಅಲ್ಲ, ನಮ್ಮ ಮಸೀದಿ ಅಲ್ಲ, ನಾವು ಬೇರೆ ಕಡೆ ಬಂದು ಮಾಡ್ತಾ ಇದ್ದೇವೆ. ಆದರೆ ನಮಗೆ ಹೆಮ್ಮೆ ಏನಂತ ಹೇಳಿದರೆ ನನ್ನ ಮಾತೃ ಶಾಲೆ ಅಂತ ಹೇಳಿಕ್ಕೆ ವೈರೆಲ್ಲ ಧರಿಸಿಟ್ಟು ಹೋಗ ಕರೆಂಟ್ ಬಂತು ಅಂತ ಒಂದು ಅನ್ಯೋನ್ಯತೆಯಿಂದ ಈ ಶಾಲೆಯವರು ಹಳೆಕೋಟೆ ಶಾಲೆಯ ಎಲ್ಲ ವ್ಯವಸ್ಥೆಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಯಾವತ್ತು ನಮ್ಮ ಸ್ಪೀಕರ್ ಅವರು ಹೇಳಲಿಕ್ಕಿದೆ, ಇವತ್ತು AC ರೂಮಿನಲ್ಲಿ ಕೂತುಕೊಳ್ಳುವಂಥ IAS ಅಧಿಕಾರಿಗಳಾಗಲಿ, ಆಫೀಸರ್ ಆಗಲಿ, ಮುಖ್ಯೋಪಾಧ್ಯಾಯರುಗಳಾಗಲಿ ಬಲಿಷ್ಠವಾದರೆ ರಾಷ್ಟ್ರ ಬಲಿಷ್ಠವಾಗುವುದಿಲ್ಲ. ಇವತ್ತು ನಮ್ಮ ರಾಷ್ಟ್ರ ಬಲಿಷ್ಠವಾಗಬೇಕಿದ್ರೆ ಮೈದಾನದಲ್ಲಿ ಬಿಸಿಲಿನಲ್ಲಿ ಆಡುವಂಥ ಮಕ್ಕಳು ಬಲಿಷ್ಠರಾಗಬೇಕು. ಆಗ ಮಾತ್ರ ನಮ್ಮ ರಾಷ್ಟ್ರ ಬಲಿಷ್ಠ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಆ ಒಂದು ಯೋಜನೆಯನ್ನು ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದೆ ನಮ್ಮ ಚೌಕಟ್ಟಿನ ಒಳಗೆ, ನಮ್ಮ ಧಾರ್ಮಿಕ ಚೌಕಟ್ಟಿನ ಒಳಗೆ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆ ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಮಾರ್ಗದರ್ಶನದೊಂದಿಗೆ ಆ ಇಸ್ಲಾಮಿ ಚೌಕಟ್ಟಿನೊಳಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಶೈಕ್ಷಣಿಕ ಚಟುವಟಿಕೆಗಳನ್ನು ನಾವು ನಡೆಸಬೇಕು ಅದೆಲ್ಲವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ನನ್ನ ಎಲ್ಲ ಅಧ್ಯಾಪಕ ಮತ್ತು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ನಾನು ಆ ಟ್ರಸ್ಟನ್ನು ಅಭಿನಂದಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಇಂಥ ಒಂದು ಇದು ಬಹುಶಃ ಈಗ ನಿನ್ನೆ ನಾವು ಕರೆದಿದ್ದರೆ ಮಕ್ಕಳು ಬರ್ತಾ ಇರಲಿಲ್ಲ, ನಿನ್ನೆ ರಜೆ ಇತ್ತು. ನಾನು ಮಕ್ಕಳಿಗೆ ಒಂದು ಮೆಸೇಜ್ ಹಾಕಿದೆ, ಮಕ್ಕಳಿಗೆ ನಾವು ಟ್ರ್ಯಾಕ್ ಹಾಕ್ಲಿಕ್ಕೆ ಹೋಗ್ತೇವೆ ಅಂತ. ಎಲ್ಲ ಮಕ್ಕಳು ನಮ್ಮ ಶಾಲೆ ಗ್ರೌಂಡಲ್ಲಿ ಶಾಲೆ ಇದೆ ಅಂತ ಹೇಳಿದ್ರೆ ಬರ್ತಿರ್ಲಿಲ್ಲ. ಆದರೆ ಯಾಕೆಂದರೆ ಆ ಮಕ್ಕಳಿಗೆ ಔಟಿಂಗ್ನಲ್ಲಿರುವಂಥ ಅಥವಾ ಹೊರ ಪ್ರಪಂಚದಲ್ಲಿರುವಂತಹ ಒಂದು ಎಂಜಾಯ್ಮೆಂಟು ಅವರಿಗೆ ಸಿಗಬೇಕು ಎಂಬಂಥ ಒಂದು ಹಂಬಲದಲ್ಲಿ ಅವರು ಇರ್ತಾರೆ. ಹಾಗೆ ಇದ್ದಾಗ ಮಾತ್ರ ಒಂದು ಶೈಕ್ಷಣಿಕ ವಿದ್ಯಾಸಂಸ್ಥೆಯು ಉತ್ತರವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನೀಡ್ತಾ ಇದೆ. ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಾವುದೇ ಸರ್ಕಾರಿ ಶಾಲೆಗಳನ್ನು ನಾವು ಅನುದಾನಿತ ಶಾಲೆಗಳನ್ನು ತೆಗೆದುಕೊಂಡಾಗ ಅಲ್ಲಿ ಶಿಕ್ಷಕರಿಲ್ಲ. ಆ ಶಿಕ್ಷಕರು ಇಲ್ಲದಿದ್ದರೂ ಅಲ್ಲಿ ಕೊರತೆ ಆಗಬಾರ್ದು ಅಂತೇಳಿ ನಮ್ಮ ಮಿನಿ ಸರಕಾರವಾದಂಥ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಭಾಗದಲ್ಲಿ ಮಿನಿ ಸರಕಾರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ಕ್ಲಾಸುಗಳಿಗೂ ಅಧ್ಯಾಪಕರುಗಳು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಉಚಿತವಾದಂಥ ಬಸ್ಸಿನ ವ್ಯವಸ್ಥೆ ಇದೆಲ್ಲವನ್ನು ಮಾಡಿಕೊಂಡು, ಅದೇ ರೀತಿಯಲ್ಲಿ ಉಳ್ಳಾಲದಲ್ಲಿ ಸರ್ಕಾರವು ಊಟದ ವ್ಯವಸ್ಥೆ ಮಾಡುವುದು ಮೊದಲೇ ಅಕ್ಷರ ದಾಸೋಹದ ವ್ಯವಸ್ಥೆಯನ್ನು ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ಮಾಡಿದಂಥ ಒಂದು ಕೀರ್ತಿಯು ಅದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಮೂಲಕ ಬರುತ್ತದೆ. ಇದನ್ನು ನಾವು ಯಾವತ್ತು ಯಾವುದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ಧರ್ಮಸ್ಥಳದಲ್ಲಿ ನೋಡಿದಾಗ 20-25 ಮಂದಿ 30 ಮಂದಿ ಟೀಚರ್ ಇದ್ದಲ್ಲಿ 2 ಮಂದಿ 3 ಮಂದಿ ಇದ್ದಾರೆ, ಉಳಿದ 23 ಮಂದಿಯನ್ನು ಅವರು ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮಲ್ಲಿ ಅನುದಾನಿತ ಶಾಲೆಗಳು 15 ಶಾಲೆಗಳಲ್ಲಿ 2-3 ಶಾಲೆಗಳು ಮಾತ್ರ ಅನುದಾನಿತ ಶಾಲೆಗಳಿವೆ. ಅದರಲ್ಲಿಯೂ ಬೆರಳೆಣಿಕೆ ಅಧ್ಯಾಪಕರುಗಳು ಮಾತ್ರ ಇದ್ದಾರೆ. ಉಳಿದಂಥ ಎಲ್ಲ ಸಾಧಾರಣ 300 ಚಿಲ್ಲರೆ ಅಧ್ಯಾಪಕರು ಮತ್ತು ಅಧ್ಯಾಪಕೇತರರಿಗೆ ಪ್ರತಿ ತಿಂಗಳಿನಲ್ಲಿ ಸಂಬಳವನ್ನು ನೀಡಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸರಕಾರ ಮಾಡಬೇಕಿದ್ದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಗಳಿಗೂ ಅವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ನಿನ್ನೆ ನಮ್ಮ ಕಾರ್ಯದರ್ಶಿಯವರು ಹೇಳಿದರು, ನಾವು ಒಟ್ಟಿಗೆ ಚಹಾ ಕುಡಿಯುವಾಗ ಚಾರಿಟೇಬಲ್ ಟ್ರಸ್ಟಿನ ನಮ್ಮ ಹಜರತ್ತಿನ ಶಾಲೆಯಲ್ಲಿ ನೀವು ಒಬ್ಬರೇ ಮಾಡಬೇಡಿ, ಎಲ್ಲರನ್ನು ಸೇರಿಸಿಕೊಳ್ಳಿ, ನಮ್ಮ ಟೀಚರ್ಸ್ನವ್ರು ಯಾರೆಲ್ಲ ಬೇಕೋ ಅವರನ್ನು ಕರ್ಕೊಳ್ಳಿ ಅಂತ. ಮೊದಲೇ ನಮಗೆ ಒಂದು ಹೆದರಿಕೆ ಇತ್ತು, ಒಂದು ಟೀಚರ್ ಬಂದರೆ ಕೇಳೋದು ಅವರಕ್ಕೆ ಇಲ್ಲಿ ಬಂದದ್ದು, ಅವರು ಇಲ್ಲಿಯವರ ಅವರು ಅಲ್ಲಿಯವರಲ್ಲ ಅಂತ. ನನಗೆ ಭಾಳ ಹೆಮ್ಮೆ ಅನಿಸ್ತು ಅವರ ಮಾತು ಕೇಳಿ, ನೀವು ಒಬ್ಬರೇ ಮಾಡಬೇಡಿ, ಎಲ್ಲರನ್ನು ಇನ್ವಾಲ್ವ್ ಮಾಡಿಕೊಳ್ಳಿ ಅಂತ. ಈಗ ನಾನು ಬೆಳಿಗ್ಗೆ ಬಂದಾಗ ಹೇಳಿದೆ, ಸರ್ ನಾವು ಆಚೆ ಈಚೆ ಓಡಬೇಕು ಅಂತೇಳಿ ಅಲ್ಲಿ ನಾನು ಇವರನ್ನು ನಮ್ಮ ಕರೀಮ್ ಅಲ್ತಾಫ್ರ್ ಅವರನ್ನೆಲ್ಲ ಅಲ್ಲಿ ನಿಲ್ಲಿಸಿದ್ದೇವೆ ಸರ್, ಅಲ್ಲಿ ಹೋಗಿ ನೀವು ಯಾಕೆ ಹಾಗೆ ಮಾಡೋದು, ನಮ್ಮ ಟೀಚರ್ಸ್ನವ್ರನ್ನ ಕರ್ಕೊಳ್ಬೇಕಿತ್ತು ಅಂತೇಳಿ. ನಮ್ಮಲ್ಲಿರುವಂಥ ಜೆಂಟ್ಸ್ ಟೀಚರ್ಸ್ನವ್ರು ಯಾರಿದ್ದರು ಎಲ್ಲರನ್ನು ಇನ್ವಾಲ್ವ್ ಮಾಡಿಕೊಳ್ಳಿ ಅಂತ. ಅದು ಅವರ ಶೈಕ್ಷಣಿಕ ಅಭಿರುಚಿ ಮತ್ತು ಶೈಕ್ಷಣಿಕವಾಗಿ ಅವರಲ್ಲಿರುವಂಥ ಆ ಒಂದು ಉತ್ತಮವಾದಂಥ ಉದ್ದೇಶ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಅಧ್ಯಕ್ಷರು ಅವರು ಹೇಳಿದ್ದಾರೆ, ಯಾಕಂದರೆ ನಿಮ್ಮಲ್ಲಿ ಕಾರ್ಯಕ್ರಮಕ್ಕೆ ಬಂದರೆ ಇಡೀ ದಿವಸ ಆಗ್ತದೆ, ಅದಕ್ಕೆ ನಾವು ಬರಲಿಕ್ಕೆ ತಪ್ಪಿಸೋದು ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆ ನಾನು ಹೇಳಿದ್ದೇನೆ ನಿಮ್ಮನ್ನು ಅರ್ಧ ಗಂಟೆಯಲ್ಲಿ ಬಿಡ್ತೇವೆ ಅಂತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಧ್ವಜವಂದನೆಯನ್ನು ಸ್ವೀಕರಿಸಿ ಕಾರ್ಯಕ್ರಮದ ಹಿರಿತನವನ್ನು ವಹಿಸಿ ನಮಗೆ ಈಗ ಉಪದೇಶ ಒಂದೆರಡು ಹಿತೈಷಿ ನುಡಿಗಳನ್ನು ಸಹ ಹೇಳಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರು. ಅವರು ಉಪಾಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನ ವಿದ್ಯಾಸಂಸ್ಥೆಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯ ಅಥವಾ ಶೈಕ್ಷಣಿಕ ನೋಟದ ಒಂದು ಕ್ರಾಂತಿಯನ್ನು ಮಾಡಿದಂಥ ಒಂದು ಇತಿಹಾಸ ಅವರ ಮೇಲೆ ಇದೆ. ಈ ರೀತಿಯಾದ ಈಗಲೂ ಅವರ ಆ ಸಂದರ್ಭದಲ್ಲಿ ಅಲ್ಲಾಹನ ಅನುಗ್ರಹದಿಂದ ನಮ್ಮ ಎಲ್ಲ ಟೀಚರ್ಸ್ನವರು ಇವತ್ತು ಸಂತೋಷ ಪಟ್ಟುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಮಾಸಿಕವಾಗಿ ಅವರಿಗೆ ಏನು ದೊರೆಯಬೇಕು ಅದನ್ನು ಸಕಾಲಕ್ಕೆ ಕೊಡುವಂಥ ಒಂದು ದೊಡ್ಡ ವಿಶಾಲ ಹೃದಯವನ್ನು ಹೊಂದಿಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು. ಅಲ್ಲಾಹನ ಅವರಿಗೆ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುವುದರೊಂದಿಗೆ ಅವರನ್ನು ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್.
ನನ್ನ ಆತ್ಮೀಯ ಮಿತ್ರ, ನಮ್ಮ ಹಳೆಕೋಟೆ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಹಳೆಕೋಟೆ ಶಾಲೆ ಇವತ್ತು ಅಷ್ಟೊಂದು ಉತ್ತಮವಾದಂಥ ಬಿಲ್ಡಿಂಗನ್ನು ರಚಿತವಾಗಬೇಕಿದ್ದರೆ ಫಾರೂಕ್ ಯೋಚಿರವರು ಇವತ್ತು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾಗಿದ್ದಾರೆ. ಅವರ ಮಾರ್ಗದರ್ಶನ, ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಆ ಕಾರ್ಯಕ್ರಮ ಉತ್ತಮ ರೀತಿಯಿಂದ ನಡೀಬೇಕು ಎಂಬಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಮಾಡಿಕೊಡೋರು ನಮ್ಮದು ಮಾತ್ರ ಎಲ್ಲ ಟೀಚರ್ಸ್ನವರು. ಅವರು ನಮ್ಮ ಟ್ರಸ್ಟಿನ ಶಾಲೆಗಳಲ್ಲಿಯೂ ಟ್ರಸ್ಟಿನಿಂದ ಹೊರಗಿರುವಂಥ ಶಾಲೆಗಳಲ್ಲಿಯೂ ಆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಅಲ್ಲಾಹನು ದೀರ್ಘ ಆಯುಷ್ಯ ಉತ್ತಮ ಆರೋಗ್ಯವನ್ನು ನೀಡಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನನ್ನ ಆತ್ಮೀಯ ಮಿತ್ರ ಇಮ್ತಿಯಾಜ್ರವರು ಒಂದು ಚಿಕ್ಕ ಲೆಕ್ಕದಲ್ಲಿ ಮತ್ತು ದೊಡ್ಡ ಲೆಕ್ಕದಲ್ಲಿ ಅವರು ನನ್ನ ಸಂಬಂಧಿಯೂ ಹೌದು, ನನಗೂ ಗೊತ್ತಿಲ್ಲ. ಅವರೇ ಒಂದು ದಿವಸ ಆಕಸ್ಮಿಕವಾಗಿ ಮಾತನಾಡುವಂಥ ಸಂಬಂಧ ನನ್ನ ಮನೆಯವರು ಮತ್ತು ಅವರು ಮಾತಾಡುವಾಗ ನನಗೆ ಸಂಬಂಧ ಅಂತ ಗೊತ್ತಾಯ್ತು. ಅವರು ಕೇಳಿದರು, ನೀವು ಯಾಕೆ ನನ್ನಲ್ಲಿ ಸಂಬಂಧ ಅಂತ ಹೇಳಲಿಲ್ಲ ಅಂತ. ನಾನು ಹೇಳಿದೆ, ನಿಮ್ಮ ಸಂಬಂಧ ನಮ್ಮ ಆಡಳಿತಕ್ಕೆ ತೊಂದರೆ ಆಗಬಾರ್ದು ಎಂಬಂಥ ದೃಷ್ಟಿಯಿಂದ ನಿಮಗೆ ನಾನು ಹೇಳಲಿಲ್ಲ ಅಂತ. ಅದು ಕೇಳಿ ಅವರಲ್ಲಿ ಆ ರೀತಿಯಲ್ಲಿ ಅವರು ಉತ್ತಮವಾದಂಥ ನಾನು ನಿನ್ನೆ ಸಹ ಅಲ್ಲಿ ಹೇಳಿದ್ದೇನೆ, ಮನೆಯಲ್ಲಿ ನಮ್ಮ ಹಜರತಿನಲ್ಲಿ ಇದಾಗ್ತಾ ಇತ್ತು, ಗ್ರೌಂಡ್ ಆಗ್ತಾ ಇತ್ತು. ಅವರು ಹಿಂದಿನಿಂದ ಯಾರು ಅಂತ ನನಗೆ ಗುರುತು ಸಿಗಲಿಲ್ಲ. ಹಿಂದಿನಿಂದ ರೋಲರ್ನ ಹಿಂದಿನಿಂದ ಹೋಗ್ತಾ ಇದ್ದಾರೆ, ಇಲ್ಲಿ ಹೊಂಡ ಉಂಟು, ಇಲ್ಲಿ ಮಣ್ಣು ಹಾಕಬೇಕು, ಇಲ್ಲಿ ಹೊಯ್ಗೆ ಹಾಕಬೇಕು ಎಂಬಂಥ ದೃಷ್ಟಿಯಿಂದ. ಅದು ಯಾಕೆ ನಾನು ಹೇಳಿದೆ ಅಂತ ಎಲ್ಲರೂ ಮಾಡುವುದಕ್ಕೆಲ್ಲ. ಅಂಥ ಶೈಕ್ಷಣಿಕವಾದಂಥ ಕಾಳಜಿ ಇರುವವರು ಆಡಳಿತ ಸಮಿತಿಯಲ್ಲಿದ್ದಾಗ ಮಾತ್ರ ಅಲ್ಲಿರುವಂಥ ಅಧ್ಯಾಪಕರುಗಳಿಗೆ ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಬರುತ್ತದೆ, ಆಸಕ್ತಿ ಬರ್ತದೆ. ಮಕ್ಕಳನ್ನು ಕೆಲಸ ಮಾಡಲಿಕ್ಕೆ ಬಿಟ್ಟಾಗ ಮಕ್ಕಳೊಟ್ಟಿಗೆ ಟೀಚರ್ಸ್ನವರು ಸೇರಿದಾಗ ಮಾತ್ರ ಮಕ್ಕಳು ಉತ್ಸಾಹದಿಂದ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ ಅವರು ಒಂದು ಕಡೆಯಿಂದ ಹೋಗ್ತಾರೆ. ಆ ರೀತಿಯಾದಂಥ ವ್ಯವಸ್ಥೆ ಇವತ್ತು ನಮ್ಮ ಆಡಳಿತದಲ್ಲಿದೆ. ಇಮ್ತಿಯಾಜ್ ರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕೋಆರ್ಡಿನೇಟರು, ನನ್ನ ಆತ್ಮೀಯ ಮಿತ್ರ ಸಹೋದರ, ನಮ್ಮ ಟಿಪ್ಪು ಸುಲ್ತಾನ್ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮೊಟ್ಟಿಗಿದ್ದಾರೆ. ಅವರು ನಮ್ಮ ಎಲ್ಲ ಚಟುವಟಿಕೆ, ಈಗ ನಮಗೆ ಯಾವುದೇ ಕಾರ್ಯಕ್ರಮಗಳು ಅಥವಾ ಯಾವುದೇ ವ್ಯವಸ್ಥೆಗೆ ತೊಂದರೆ ಇಲ್ಲ. ನಮ್ಮ ಒಂದು ಯಾವುದೇ ಸಮಸ್ಯೆಗಳು ಇದ್ದಾಗ ಅದನ್ನು ಹೇಳಬೇಕು ಅಂತೇಳಿಲ್ಲ, ಯಾಕಂದರೆ ಅವರು 40 ವರ್ಷಗಳವರೆಗೆ ಅರಿದು ಕುಡಿದವರು. ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಅದನ್ನು ಪ್ರಸ್ತಾವಿಸಿ ನಮಗೆ ಸಿಗುವಂಥ ವ್ಯವಸ್ಥೆಗೆ ಅವರು ಸಹಕಾರಿಗಳಾಗ್ತಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾಜಿ MH ಮಲಾರ್ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ, ನಮ್ಮ ಶಾಲೆಯ ಬೆನ್ನೆಲುಬು ಅಂತೇಳಿ ತಪ್ಪಾಗಲಾರದು ಹಾಜಿ ಝೈನುದ್ದೀನ್ ರವರು. ಅವರ ಬಗ್ಗೆ ನಾವು ಯಾವತ್ತೂ ಹೇಳ್ತಾ ಇದ್ದೇವೆ. ಅವರ ಮಗ ನಮ್ಮ ಶಾಲೆಯ ವಿದ್ಯಾರ್ಥಿ, ಅದು ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ. ನಿನ್ನೆ ನಮ್ಮ ಅಧ್ಯಕ್ಷರು ಹೇಳಿದರು, ಡಾಕ್ಟರ್ಸ್ನವರು ಇಂಜಿನಿಯರ್ಸ್ನವರನ್ನೆಲ್ಲ ಸೇರಿಸಿ ನಾವು ಒಂದು ಸಮಾವೇಶ ಮಾಡಬೇಕು ಅಂತ. ಇವತ್ತು ಒಬ್ಬ ಬಹಳಷ್ಟು ಪ್ರಜ್ವಲ ಮತ್ತು ಆಧುನಿಕ ವ್ಯವಹಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ವಿದ್ಯಾರ್ಥಿ ಝೈನುದ್ದೀನ್ ರವರ ಮಗ ಇಮ್ತಿಯಾಜ್ ರವರು ಗಲ್ಫಿನಲ್ಲಿ ಇವತ್ತು ಉತ್ತಮ ಸ್ಥಾನದಲ್ಲಿದ್ದಾರೆ. ನಾನು ಹೆಮ್ಮೆ ಪಡ್ಕೊಳ್ತಾ ಇದ್ದೇನೆ. ಅವ ಹಳೆಕೋಟೆ ಕನ್ನಡ ಶಾಲೆಯಲ್ಲಿ ಕಲಿತವ ಇವತ್ತು ಅಂತಾರಾಷ್ಟ್ರ ಮಟ್ಟದ ಕಂಪನಿಗಳನ್ನು ಪ್ರತಿನಿಧಿಸುವಂಥ ಆಂಗ್ಲ ಭಾಷೆಯನ್ನು ಸುಸಲಿತವಾಗಿ ಮಾತನಾಡ್ತಾನೆ ಎಂಬಂಥ ಹೆಮ್ಮೆ ನಮಗಿದೆ. ಅವರಿಗೆ ಹಾಜಿ ಝೈನುದ್ದೀನ್ ರವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನನ್ನ ಆತ್ಮೀಯ ಮಿತ್ರ, ಈ ಕಾಲೇಜಿನ ಪ್ರಾಂಶುಪಾಲರು ಆದಂಥ ಅಬ್ದುಲ್ ಅಜೀಜ್ ಸರ್ ಅವರಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಉಳ್ಳಾಲ ಕೇಂದ್ರ ಜುಮಾ ಮಸೀದ ಸದಸ್ಯರಾದಂಥ UD ಅಶ್ರಫ್ ರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಮೀದ್ ರವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಕರೀಮಿ ಯೋಚನವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಶಾಲೆಯ ಕಾರ್ಯದರ್ಶಿಗಳು, ನನ್ನ ಕ್ಲಾಸ್ಮೇಟು, ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಅವರು ಫತಾಕ್ರವರು ಅವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಇಲ್ಲಿ ಪಂಚಾಯತಿನ ಮೆಂಬರ್ ಅಸ್ಗರ್ ಅವರ ಬಗ್ಗೆ ಹೇಳಲಿಕ್ಕಿಲ್ಲ. ನಮ್ಮ ಶಾಲೆಯ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ ಅಂತ ಹೇಳಿದರೆ 2-3 ಜಾಲಮಾಡಿಗಳು ಸ್ವೀಪರ್ಸ್ ಇಲ್ಲೇ ಇರ್ತಾರೆ. ಇವತ್ತು ಸಂಜೆವರೆಗೆ ಇರ್ತಾರೆ. ಒಂದು ಚೂರಿಲಿ ಕಾಗದ ಗ್ಲಾಸು ಯಾವುದು ಬೀಳದಾಗೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಅಸ್ಗರ್ ಮಾಡ್ತಾರೆ. ಅವರಿಗೆ ಪಂಚಾಯತಿ ಸದಸ್ಯರು ಅವರಿದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಮಿತ್ರ, ಈ ವಿದ್ಯಾಸಂಸ್ಥೆಯ ಸಂಚಾಲಕರಾದ NA ಮೊಹಮ್ಮದ್ ರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಮಿತ್ರರು ನಮ್ಮ ಶಾಲೆಯೊಟ್ಟಿಗೆ ಯಾವತ್ತು ಸದಾ ಸಂಪರ್ಕದಲ್ಲಿದ್ದು ನಮ್ಮೊಟ್ಟಿಗೆ ಸಹಕರಿಸಿರುವಂಥ ಅಲ್ತಾಫ್ ಯೋಚರ್ ಅವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯನಿ ಪ್ರೌಢಶಾಲೆಯ ಶ್ರೀಮತಿ ಆಯಿಷಾ ಮೇಡಮ್ ರವರಿದ್ದಾರೆ, ಅವರಿಗೂ ಸ್ವಾಗತವನ್ನು. ಅದೇ ರೀತಿಯಲ್ಲಿ ಜುಹೀನಾ ಪರ್ವೀನ್ ರವರು ಇಂಗ್ಲಿಷ್ ಮೀಡಿಯಂ ಶಾಲೆಯವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಸಹೋದರಿ ನಸೀಮಾ ಮೇಡಮ್ ರವರು, ನಮ್ಮ ಎಲ್ಲ ಕಾರ್ಯಕ್ರಮಗಳು ಹಾಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಕಾರ್ಯಕ್ರಮಗಳು ನಾವೆಲ್ಲರೂ ಸೇರಿಕೊಂಡು ಮಾಡೋದು, ಯಾರು ಒಬ್ಬರು ಮಾಡುವಂಥದ್ದಲ್ಲ.
ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಉಪಸ್ಥಿತಿದ್ದೇವೆ. ನಸೀಮಾ ಮೇಡಮ್ ರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಸಹೋದರಿ ಗೀತಾ ಶೆಟ್ಟಿಯವರು ಟಿಪ್ಪು ಸುಲ್ತಾನ್ ಶಾಲೆ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ಅದೇ ರೀತಿಯಲ್ಲಿ ಸಂಗೀತ ಮೇಡಮ್ ರವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಪತ್ರಿಕಾ ಮಾಧ್ಯಮದವರು ಅನ್ಸಾರ್ ರವರಿದ್ದಾರೆ, ಅದೇ ರೀತಿಯಲ್ಲಿ ಆಸಿಫ್ ರವರಿದ್ದಾರೆ. ನನ್ನ ಆತ್ಮೀಯ ಮಿತ್ರ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೋಹನ್ ಶಿರ್ಲಾಲ್ ರವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತ ಬಯಸ್ತೇನೆ. ಖಲೀಲ್ ರವರಿದ್ದಾರೆ, ಅಶ್ರಫ್ ಸಾವರಿದ್ದಾರೆ, ಮೋಹನ್ ರವರಿದ್ದಾರೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಅಲ್ಲಿ ಸ್ಪೋರ್ಟ್ಸ್ ನಡೀತದೆ. ಈ ಸ್ಪೋರ್ಟ್ಸ್ ನಾವು ಇವತ್ತು ಮಾಡುವುದರಲ್ಲಿ ಇರಲಿಲ್ಲ, ಯಾಕಂದರೆ ನಾನು ಮಂಗಳವಾರಕ್ಕೆ ಕೊಂಡೋಗಿದ್ದೆ. ಅದಕ್ಕೆ ನನಗೆ ಫೋನ್ ಮಾಡಿ ಹೇಳಿದರು ನನ್ನ ಮಿತ್ರರಾದಂಥ ಅಶ್ರಫ್, ಸರಿ ನಾವು ಅದು ಬೆಳಗ್ಗೆ ಟ್ರ್ಯಾಕ್ ಹಾಕಿಬಿಡು, ಮಧ್ಯಾಹ್ನ ವೇಳೆಗೆ ಕಾಯೋದು ಬೇಡ ಅಂತ. ನಾನು ಹೇಳಿದೆ ನೀವು ಎಲ್ಲಿಂದ ಬರು, ನಾನು ಇಲ್ಲೇ ರೂಮಲ್ಲಿದ್ದೇನೆ ಸರ್, ನಾವು ಬರ್ತೇವೆ, ನೀವು ಒಂದು 20 ಮಕ್ಕಳನ್ನು ಕರೀರಿ. ನಾನು ಹೇಳಿದೆ 20 ಮಕ್ಕಳಲ್ಲ, ನಮ್ಮ 50 ಮಕ್ಕಳು ಬಂದು ಕಾಯ್ತಾ ಇದ್ದಾರೆ. ಆ ಅಶ್ರಫ್ ರವರು, ಅದಕ್ಕೆ ಪೂರಕವಾಗಿ ನನ್ನ ಆತ್ಮೀಯ ಮಿತ್ರ ರಸೂಲ್ ಖಾನ್ ರವರು, ಅವರಲ್ಲಿ ಸ್ಪೋರ್ಟ್ಸ್ ನಡೀತಾ ಇದ್ರು, ಅವರ ಅಧ್ಯಾಪಕರನ್ನು ಮತ್ತು ಅವರ ಒಟ್ಟಿಗೆ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಇನ್ನೊಂದು ಕಾರಣಕರ್ತವಾದಂಥ ಮುಖ ರಸೂಲ್ ಖಾನ್, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಸಹೋದ್ಯೋಗಿಗಳನ್ನು, ಪ್ರೀತಿಯ ವಿದ್ಯಾರ್ಥಿಗಳನ್ನು ಎಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸಿ ನನ್ನ ಸ್ವಾಗತದ ಮಾತನ್ನು ಮುಗಿಸ್ತಾ ಇದ್ದೆ. ಬ್ಯಾಂಡ್ ಸೆಟ್ಟಿನವರದ್ದು ನೆನಪು ಬರುವುದಿಲ್ಲ, ಯಾಕಂದರೆ ಇಂಗ್ಲಿಷ್ ಮೀಡಿಯಂನ ಬ್ಯಾಂಡ್ ಸೆಟ್ ಬಂದಾಗ ಮಾತ್ರ ನಮಗೆ ನೆನಪು ಬರುವುದು. ಈಗ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಇಂಗ್ಲಿಷ್ ಮೀಡಿಯಂ ಶಾಲೆ ಬ್ಯಾಂಡ್ ಸೆಟ್ ನಮಗೆ ಬೇಡ, ನಮಗೆ ಕನ್ನಡ ಮಾಧ್ಯಮ ಶಾಲೆ ಬ್ಯಾಂಡ್ ಸೆಟ್ಟೇ ಆಗಬೇಕು ಎಂಬ ನಿರೀಕ್ಷೆಯಲ್ಲಿ ನನ್ನ ಮಿತ್ರ ಮೋಹನ್ನಿಗೆ ಫೋನ್ ಮಾಡಿದೆ, ನಾನು ಕಳಿಸ್ತೇನೆ ಅಂತ ಹೇಳಿದರು. ನಮ್ಮ ಮಕ್ಕಳು ಉಚ್ಚಿಲಗುಡ್ಡೆ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆಯ ಎಲ್ಲ ನಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಉತ್ತಮ ರೀತಿಯಾದಂಥ ಬ್ಯಾಂಡ್ ಸೆಟ್ ನಮ್ಮೊಟ್ಟಿಗಿದೆ. ಯಾವುದೇ ಸಂದರ್ಭದಲ್ಲಿ ನಮಗೆ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಬ್ಯಾಂಡ್ ಸೆಟ್ ಅನ್ನು ನೀಡ್ತಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತ ಬಯಸ್ತೇನೆ. ಅವರ ಮುಖ್ಯೋಪಾಧ್ಯಾಯರಾದಂಥ ಹರೀಶ್ ರವರಿಗೆ ಪರೋಕ್ಷವಾಗಿ ಸ್ವಾಗತ, ಅವರಿಗೆ ನಾನು ಧನ್ಯವಾದ ಮತ್ತು ಸ್ವಾಗತ ಎಲ್ಲವನ್ನ ಒಂದೇ ಮಾತಿನಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಚಾರಿಟೇಬಲ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜನಾಬ್ ಇಮ್ತಿಯಾಜ್ ರವರು ಉದ್ಘಾಟಿಸಬೇಕು, ಅವರೊಟ್ಟಿಗೆ ಎಲ್ಲರೂ ಸಹಕರಿಸಬೇಕು. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗಿರುವಂಥ ಎಲ್ಲ ಸದಸ್ಯರು, ಗೌರವಾನ್ವಿತ ಸದಸ್ಯರು, ನಮ್ಮ ಕೋಆರ್ಡಿನೇಟರ್ ಆದಂಥ ಹಾಜಿ ಎಂ ಎಚ್ ಮಲಾರ್ ರವರು, UD ಅಶ್ರಫ್ ರವರು, ಅದೇ ರೀತಿ ಫತ್ತಾಕರ್ ರವರು, ಎಲ್ಲರೂ ನಿಮಗಾಗಿ ನಾವು ಶಾಂತಿಯ ದ್ಯೋತಕವಾದಂಥ ಪಾರಿವಾಳವನ್ನು ಸಿದ್ಧಪಡಿಸಿದ್ದೇವೆ. ಆ ಪಾರಿವಾಳವನ್ನು ಸಹ ಬಲೂನ್ ಒಟ್ಟಿಗೆ ಹಾರಿ ಬಿಡುವುದರೊಂದಿಗೆ ಇದಕ್ಕೆ ಚಾಲನೆಯನ್ನು ನೀಡಬೇಕು. ಅಧ್ಯಕ್ಷರು ಒಟ್ಟಿಗೆ ಸೇರಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗ ನಮ್ಮ ಅತಿಥಿ ಗಣ್ಯರು ಕೇಸರಿ, ಬಿಳಿ, ಹಸಿರು ಬೆಲೂನ್ ಹಾರಿಸುವುದರೊಂದಿಗೆ ಇಂದಿನ ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಮುಂದಿನದಾಗಿ ಪ್ರತಿಜ್ಞಾ ಸ್ವೀಕಾರ. ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಲಕೋಟೆ ಇಲ್ಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಅಧ್ಯಕ್ಷರಾಗಿರ್ತಕ್ಕಂಥ BG ಹನೀಫ್ ಹಾಜಿಯವರೇ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಇಮ್ತಿಯಾಜ್ ರವರೇ, ಝೈನುದ್ದೀನ್ ರವರೇ, ಈ ಶಾಲೆಯ ಸೈಯದ್ ಮದನಿ ಅಲೇಕಲ ಶಾಲೆಯ ಟ್ರಾನ್ಸ್ಪಾಲ್ರೇ ಅಜೀಜ್ ರವರೇ, UD ಅಶ್ರಫ್ ರವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಮುಖ್ಯೋಪಾಧ್ಯಾಯರುಗಳೇ, ಹಾಗೂ ಈ ಶಾಲೆಯ ಶಿಕ್ಷಕಿಯರೇ, ಮುಖ್ಯೋಪಾಧ್ಯಾಯರೇ, ಹಾಗೂ ಇವತ್ತಿನ ಕ್ರೀಡಾಪಟುಗಳೇ, ವಿದ್ಯಾರ್ಥಿಗಳೇ, ಇವತ್ತು ನಾವು ಇಲ್ಲಿ ಸೇರಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ದೈಹಿಕ ಕ್ಷಮತೆಯನ್ನು ವೃದ್ಧಿಸುವಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದರೆ ದೇಶ ವಿದೇಶಗಳಲ್ಲಿ ಇವತ್ತು ತನ್ನ ಛಾಪು ಮೂಡಿಸ್ತಿರುವಂಥ ಕ್ಷೇತ್ರ ಕ್ರೀಡೆ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು
ಬಹಳಷ್ಟು ಮಂದಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಂದು ಮೂಡಿ ಬಂದಿದ್ದಾರೆ. ಅದಕ್ಕೆ ಉದಾಹರಣೆಗಳು ಬಹಳಷ್ಟಿವೆ. ನಾನು ವಿದೇಶಗಳಲ್ಲಿರುವಂಥ ಕ್ರೀಡಾಪಟುಗಳ ಬಗ್ಗೆ ಹೇಳದಿದ್ದರೂ ನಮ್ಮ ದೇಶದ ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಹಾಗೂ ಬಹಳಷ್ಟು ಕ್ರೀಡಾಪಟುಗಳು ಕೇವಲ ವಿದ್ಯೆಯನ್ನೇ ಪಡೆಯದೆ ವಿದ್ಯೆಯೇ ಮೂಲ ಅಂತ ಹೇಳುವಂಥ ನಮ್ಮ ಆಶಯ ಅದನ್ನು ಬಿಟ್ಟು ಅವರು ಅವರದೇ ಆದಂಥ ಒಂದು ವಿದ್ಯೆ ಏನಿದೆ ಅಂತ ಹೇಳಿದರೆ ವಿವಿಧ ಕ್ಷೇತ್ರಗಳಲ್ಲಿ ಯಾರು ಏನನ್ನೂ ಸಾಧಿಸಬಹುದು ಅಂತ ಹೇಳಿ ಉದಾಹರಣೆಗೆ ಎಲ್ಲವನ್ನೂ ತೋರಿಸಿಕೊಟ್ಟಿದ್ದಾರೆ ನಮ್ಮ ಕ್ರೀಡಾಪಟುಗಳು. ಬಾಕ್ಸಿಂಗ್ ವೃತ್ತಿಯಲ್ಲಿರ್ಬೋದು, ಹಾಗೆ ಚೆಸ್ನಲ್ಲಿರ್ಬೋದು. ಮೊನ್ನೆ ತಾನೇ ಒಬ್ಬ ಹುಡುಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚೆಸ್ಸಿನ ಚಾಪನ್ನು ಮೂಡಿಸಿದ ಖ್ಯಾತಿ ನಮ್ಮ ದೇಶಕ್ಕೆ ಸಲ್ಲುತ್ತೆ. ಹಾಗಾಗಿ ನಾವು ಯಾವ ಕ್ಷೇತ್ರದಲ್ಲಿ ನಾವು ಮುಂದೆ ಇದ್ದೇವೆ, ವಿದ್ಯಾಕ್ಷೇತ್ರದಲ್ಲಿ ಮುಂದೆ ಬಂದಾಗ, ವಿದ್ಯೆಯಲ್ಲಿ ಮುಂದೆ ಇದ್ದಾಗ ಅವರನ್ನು ಗುರುತಿಸಿ ವಿದ್ಯೆಯಲ್ಲೇ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಚೆಸ್ನಲ್ಲಿ ಮುಂದೆ ಇರುವಾಗ ಅವರನ್ನು ಚೆಸ್ನಲ್ಲೇ ಮುಂದುವರಿಯುವಂತೆ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಯಾರು ಅಥ್ಲೀಟ್ಗಳಾಗಿ ಹೊರಹೊಮ್ಮತಾರ ಅವರನ್ನು ಅಥ್ಲೀಟಾಗಿಯೇ ಮುಂದುವರಿಯಲು ಅವಕಾಶ ಮಾಡಿಕೊಡಬೇಕು. ಅದು ಆ ಪ್ರತಿಭೆಯ ವಿದ್ಯೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರತಿಭೆಯನ್ನು ಹೊಂದಿರ್ತಾರೆ. ಅವರನ್ನು ಗುರುತಿಸುವಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಇವತ್ತು ಈ ಒಂದು ಕ್ರೀಡಾಕೂಟ ಕೂಡ ಸಾಕ್ಷಿ ಆಗಲಿ, ಇಂತಹ ಪ್ರತಿಭೆಗಳು ಹೊರಹೊಮ್ಮಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ ಇವತ್ತಿನ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಈ ಒಂದು ಕಾರ್ಯಕ್ರಮವನ್ನು ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಅನ್ನುವ ಕುರ್ಆನಿನ ಧ್ಯೇಯವಾಕ್ಯವನ್ನು ಹೇಳುತ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇನೆ. ಜೈ ಹಿಂದ್. ಇನ್ನು ಈ ಕಾರ್ಯಕ್ರಮದಲ್ಲಿ ನನಗೆ 4-5 ಮಂದಿ ದೈಹಿಕ ಶಿಕ್ಷಕರು ನಾವು ಒಟ್ಟಿಗೆ ಬೆಳಗಿನಿಂದ ಸಂಜೆಯವರೆಗೆ ಇದ್ದೆವು. ಅದರಲ್ಲಿ ನನ್ನ ಆತ್ಮೀಯ ಸಹೋದರಿ ಚೈತ್ರ, ಸೈಯದ್ ಮದನಿ ಕಲ್ಲಾಪು ಶಾಲೆ ದೈಹಿಕ ಶಿಕ್ಷಕಿ. ಪಾಪ ಅವರು ಇವತ್ತು ಬರಬೇಕಿದ್ದವರು, ಅವರು ಮಧ್ಯಾಹ್ನ ಮೇಲೆ ಬರಬೇಕಿದ್ದರು. ಬೆಳಿಗ್ಗೆ ನಾನು HMಗೆ ಫೋನ್ ಮಾಡಿ ಹೇಳಿದೆ, ಮೇಡಮ್ ನಾವು ಗ್ರೌಂಡಿಗೆ ಹೋಗ್ತೀವಿ ಅಂತ. ಗ್ರೌಂಡಿಗೆ ನಾನು ಬರುವ ಮೊದಲೇ ಅವರು ಪಂಪೈಲ್ನಿಂದ ಬಂದು ಇಲ್ಲಿ ರೆಡಿ ಇದ್ದಾರೆ. ಇವತ್ತು ಬೆಳಿಗ್ಗೆ ಸಹ ಹಾಗೆಯೇ, ನೀನು ಬೆಳಿಗ್ಗೆ ಬೇಗ ಬರಬೇಕಮ್ಮ ಅಂತ ಹೇಳಿದ್ದೆ, ಬೆಳಿಗ್ಗೆ ನಾವು ಬರುವಾಗ ಬಂದು ಇಲ್ಲಿದ್ದಾರೆ. ಚೈತ್ರರವರು, ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನನ್ನೊಟ್ಟಿಗೆ ಬಂದಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ನನ್ನ ಆತ್ಮೀಯ ಮಿತ್ರ ಮೋಹನ್ ಸರ್ ಅವರು CRP, ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ತಲಪಾಡಿಯ CRP ಹರೀಶ್ ರವರು, ಈ ಬ್ಯಾಂಡ್ ಸೆಟ್ಟಿನ ನಾಯಕರು CRP ಹರೀಶ್ ರವರು, ಮೋಹನ್ ಕುಮಾರ್ ರವರು, ಇವರೆಲ್ಲರಿಗೂ ಸ್ವಾಗತವನ್ನು ನಾನು ಬಯಸುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಇದೀಗ ಹೆಚ್ಚೇನು ಮಾತಾಡಲಿಕ್ಕಿಲ್ಲ, ಎಲ್ಲರೂ ಮಾತಾಡಲಿಕ್ಕಿಲ್ಲ, ಕೆಲವರು ಮಾತ್ರ ನಮ್ಮ ಅಜೀಜ್ ಸರ್ ಅವರು ಒಂದು ಶುಭವನ್ನು ಹಾರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸೈಯದ್ ಮದನಿ ವಿದ್ಯಾಸಂಸ್ಥೆಯ ವಾರ್ಷಿಕ ಕ್ರೀಡಾಕೂಟದ ವೇದಿಕೆಯ ಮೇಲಿರುವಂತಹ ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಅದೇ ರೀತಿ ನನ್ನ ಎಲ್ಲ ಸಹಪಾಠಿಗಳೇ, ವಿದ್ಯಾರ್ಥಿ ಮಿತ್ರರೇ, ಬಹಳಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶವಿಲ್ಲದ ಕಾರಣ ಇಂದು ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ತಮ್ಮ ಮಾನಸಿಕ ಆರೋಗ್ಯ ಚೈತನ್ಯವನ್ನು ತೋರ್ಪಡಿಸುವಂತಹ ಮಹತ್ವದ ದಿನವಾಗಿದೆ. ಕ್ರೀಡೆಗಳು ಮಾನವನ ಜೀವನದ ಅವಿಭಾಜ್ಯ ಅಂಗ. ಮಾನವನು ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಶಿಸ್ತು, ಸಹನೆ, ಮಾನವೀಯ ಮೌಲ್ಯಗಳು, ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನೋಧೈರ್ಯ ಮಾನವನಿಗೆ ಬರುತ್ತದೆ. ಅದನ್ನು ನಮ್ಮ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಬೇಕು. ಅಲ್ಲದೆ ಅಮೇರಿಕದ ಪ್ರಮುಖ ಕ್ರೀಡಾಪಟುವಾದಂತಹ ಬೆಬರೂತ್ರವರು ಒಂದು ಮಾತನ್ನು ಹೇಳ್ತಾರೆ, ಜೀವನದಲ್ಲಿ ಸೋತ್ರೆ ಸೋಲಲ್ಲ, ಪ್ರಯತ್ನವನ್ನು ನಿಲ್ಲಿಸಿದವನು ಮಾತ್ರವೇ ಸೋತವನಾಗಿರುತ್ತಾನಂತ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಸೋತ್ರೆ ಬೇಸರ ಪಡಿಸುವಂಥ ಅವಶ್ಯಕತೆ ಇಲ್ಲ. ಮುಂದಿನ ಕ್ರೀಡೆಗಳಲ್ಲಿ ಜಯಶಾಲಿಗಳಾಗಲಿಕ್ಕೆ ನಾವು ಪ್ರಯತ್ನವನ್ನು ಪಡುವ. ಎಲ್ಲರಿಗೂ ಶುಭ ಹಾರೈಕೆಯನ್ನು ಹಾರೈಸ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಉತ್ತಮವಾದಂಥ ಆಶೀರ್ವಾದದ ಹಾರೈಕೆಯನ್ನು ನೀಡಿದ್ದೀರಿ. ನನ್ನ ಮಿತ್ರ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕೋಆರ್ಡಿನೇಟರು MH ಮಲ್ಲಾರ್ ಅವರು ಮಕ್ಕಳನ್ನು ಶುಭವನ್ನು ಹಾರೈಸಬೇಕು ಅಂತೇಳಿ ಕೇಳಿಕೊಳ್ತಾರೆ. ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿ ನಡೆಯತಕ್ಕಂಥ ಸೈಯದ್ ಮದನಿ ಹಿರಿಯ ಮತ್ತು ಪ್ರೌಢಶಾಲೆ ಹಳೆಕೋಟೆ ಉಳ್ಳಾಳ ಇದರ ವಾರ್ಷಿಕ ಕ್ರೀಡೋತ್ಸವದ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಸನ್ಮಾನ್ಯ ಅಲ್ಹಾಜಿ BG
ಹನೀಫ್ರವರೇ, ಅದೇ ರೀತಿಯಲ್ಲಿ ಚಾರ್ಟರ್ಡ್ ಟ್ರಸ್ಟ್ನ ಉಪಾಧ್ಯಕ್ಷರಾದ UH ಫಾರೂಕ್ ರವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಅಶ್ರಫ್ ರವರೇ, ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ UD ಅಶ್ರಫ್ ರವರೇ, ಅದೇ ರೀತಿಯಲ್ಲಿ ಈ ಶಾಲೆಯ ಪ್ರಾಂಶುಪಾಲ ಕಾಲೇಜ್ ಅಬ್ದುಲ್ ಅಜೀಜ್ ರವರೇ, ಜೈನುದ್ದೀನ್ ಅವರೇ, ಅಲ್ತಾಫ್ ರವರೇ, ಈ ಶಾಲೆಯ ಸಂಚಾಲಕರ ಫತ್ತಾರ್ ಅವರೇ, ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರುಗಳೇ, CRPಗಳ ಮೋಹನ್ ಮತ್ತೂರವರೇ, ಹರೀಶ್ ರವರೇ, ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಸಹೋದ್ಯೋಗಿಗಳೇ, ಬಹುಶಃ ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಭಾಳಷ್ಟು ಮುಖ್ಯವಾದ ವಿಚಾರ ಅಂದರೆ ಕ್ರೀಡೆಗಳು. ಸೈಯದ್ ಮದನಿ ಚಾರ್ಟರ್ಡ್ ಟ್ರಸ್ಟ್ ಮೊನ್ನೆ ಒಂದು ಉದ್ಘಾಟನಾ ಸಮಾರಂಭ ಅವರ ಸನ್ಮಾನ್ಯ ಅಧ್ಯಕ್ಷರ ನೇತೃತ್ವ ನಡೆಯಿತು. ಬಹುಶಃ ನನಗೆ ಒಂದು ಸಂತೋಷ ಅನಿಸ್ತದೆ, ಇವತ್ತು ಬಹಳ ಐತಿಹಾಸಿಕ ಇತಿಹಾಸವನ್ನಂಥ ನಮ್ಮ ಸೈಯದ್ ಮದನಿಯಲ್ಲಿ ದರ್ಗಾದ ಉತ್ಸವ ನಡೀಲಿಕ್ಕೆ ಇದೆ. ಈ ಸಮಾರಂಭದಲ್ಲಿ ಅಧ್ಯಕ್ಷರು ಕಾಣಲಿಕ್ಕೆ ಸಿಗುವಂಥ ಪ್ರಶ್ನೆ ಇಲ್ಲ. ಯಾವ ವೇದಿಕೆಯಲ್ಲಿ ಅಧ್ಯಕ್ಷರು ಇರಬಾರ್ದು, ಆ ರೀತಿಯ ಒತ್ತಡ ಅವರಲ್ಲಿದೆ ಇವತ್ತು. ಆದರೂ ನಮ್ಮ ಅಧ್ಯಕ್ಷರು ಎಷ್ಟು ಉತ್ಸಾಹಿಯಾಗಿದ್ದಾರೆ ಎಂಬುದಕ್ಕೆ ಇದೊಂದು ಸಾಕ್ಷಿ. ಇಲ್ಲಿ ಸಮಾರಂಭದಲ್ಲಿ ಅವರು ಇರುವುದು, ಮೊನ್ನೆಯ ಸಮಾರಂಭದಲ್ಲಿರುವುದು, ಇದನ್ನು ಒಂದು ಸ್ಫೂರ್ತಿಯಾಗಿ ತಗೊಂಡು ಎಲ್ಲಾದರೂ ಕೊರತೆ ಆಗಬಾರದೆಂಬ ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ವೈಯಕ್ತಿಕವಾಗಿ ಅಭಿನಂದಿಸುತ್ತಾ, ಇವತ್ತಿನ ಕ್ರೀಡಾಪಟುಗಳಿಗೆ ಹೆಚ್ಚು ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ಈ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಆಗಬೇಕಿದ್ದರೆ ಈ ರೀತಿಯಲ್ಲಿ ಕ್ರೀಡೆಗಳು ಆಗಬೇಕು. ಆದ್ದರಿಂದ ವಿದ್ಯಾರ್ಥಿಗಳೇ ಪ್ರಯತ್ನವನ್ನು ಪಡಿ. ಅಜೀಜ್ರವರು ಪ್ರಾಂಶುಪಾಲ ಹೇಳಿದಾಗೆ ನೀವು ಏನು ಮಾಡಬೇಕು, ಸೋಲನ್ನು ಗೆಲನ್ನು ಸಮಾನವಾಗಿ ಸ್ವೀಕರಿಸಬೇಕು. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳುವ ರೀತಿಯಲ್ಲಿ ಯಾವತ್ತೂ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ. ಪ್ರಯತ್ನವನ್ನು ಬಿಡದೆ ವಿಶ್ವಾಸದ ಭರವಸೆ ಇಟ್ಟುಕೊಂಡು ನೀವು ಮುನ್ನುಗ್ಗಿದಾಗ ಇಂದಲ್ಲ ನಾಳೆ ಜಯ ನಿಮ್ಮದಾಗುತ್ತೆ. ಈ ರೀತಿಯಲ್ಲಿ ನೀವು ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆ ಪೂರಕವಾದಂಥ ಕ್ರೀಡೆ ಇವತ್ತು ನಡೀತಾ ಇದೆ. ಆದ್ದರಿಂದ ಈ ಕ್ರೀಡೆಯ ಮೂಲಕ ಆ ಸಂದೇಶ ನಿಮಗೆ ಬರಬೇಕು. ಅದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಕ್ರೀಡೆಯಲ್ಲಿ ಮಾತ್ರ ಸೋಲು ಗೆಲ್ಲುವಲ್ಲ, ಜೀವನದಲ್ಲಿ ಸೋಲಾಗ್ತದೆ. ಆತ್ಮಹತ್ಯೆ ಮಾಡಿಕೊಳ್ಳುವವರು ಇವತ್ತು ಎಷ್ಟು ಜನ ಇದ್ದಾರೆ? ಸಮಸ್ಯೆ ಏನು? ಸಮಸ್ಯೆ ಅವರಿಗೆ ಡಿಗ್ರಿ ಇದೆ, ಕ್ವಾಲಿಫಿಕೇಶನ್ ಇದೆ, ಎಲ್ಲ ಇದೆ, ಅವನು ಆತ್ಮಹತ್ಯೆ ಮಾಡಿ. ಯಾಕೆ? ಅವನಿಗೆ ಇದು ಸಿಗಲಿಲ್ಲ, ಅವನಿಗೆ ಈ ಶಿಕ್ಷಣ ಸಿಗಲಿಲ್ಲ. ಎಲ್ಲಿ ಈ ಶಿಕ್ಷಣ ಸಿಕ್ಕಿದೆಯೋ ಅವನು ಸೋಲನ್ನು ಗೆಲನ್ನು ಸಮಾನವಾಗಿ ನೋಡ್ತಿದ್ದ, ಜೀವನದಲ್ಲಿ ಯಶಸ್ವಿಯನ್ನು ಕಾಣ್ತಿದ್ದ. ಆದ್ದರಿಂದ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ವಿಶೇಷ ಕನ್ನಡ ಮಾಧ್ಯಮ ಶಾಲೆಯಲ್ಲಿಯೂ ಕೂಡ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಮೀರದ ರೀತಿಯಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ಪ್ರದರ್ಶಿಸುವುದರ ಜೊತೆಗೆ ಕ್ರೀಡಾಕೂಟದಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಆ ಯೋಜನೆಯನ್ನು ಹಮ್ಮಿಕೊಂಡ ನನ್ನ ಮಿತ್ರ, ಜಿಲ್ಲಾ ಪ್ರಶಸ್ತಿ ವಿಜೇತ, ರಾಜ್ಯ ಪ್ರಶಸ್ತಿ ವಿಜೇತ KM ಮಂಜನಾಡಿ ಮತ್ತು ಅವರೆಲ್ಲ ಮಿತ್ರರನ್ನು ಅಭಿನಂದಿಸುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಶುಭವನ್ನು ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳು ಅಂತ್ಯವನ್ನು ಹಾಕುತ್ತೇನೆ. ಜೈ ಹಿಂದ್. ನನ್ನ ಆತ್ಮೀಯ ಮಿತ್ರ ಇಮ್ತಿಯಾಜ್ರವರು ಇದ್ದಾರೆ. ಅವರು ಭಾಷಣವಲ್ಲದಿದ್ದರೂ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನು ಹಾರೈಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೈಯದ್ ಮದನಿ ದರ್ಗಾ ಸಂಸ್ಥೆ ಇದರ ಅಧ್ಯಕ್ಷರು ಆದಂಥ BG ಹನೀಫಾಜಿ ಅವರೇ, ಹಾಗೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾದ ಫಾರೂಕ್ ರವರೇ, ಹಾಗೂ ನಮ್ಮ ಎಲ್ಲ ಇನ್ನಿತರ ನಾಯಕರುಗಳೇ, ಹಾಗೂ ನನ್ನ ಶಿಕ್ಷಕಿಯೂ ಆದಂಥ, ನಾನು ಇದೇ ಶಾಲೆಯಲ್ಲಿ ಕಲಿತವಾಗಿರುತ್ತದೆ ಮದನಿ ಶಾಲೆಯಲ್ಲಿ, ನನ್ನ ಶಿಕ್ಷಕಿಯಾದಂಥ ಆಯಿಷಾ ಮೇಡಮ್ ರವರೇ, ಅದೇ ರೀತಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನಕ್ಕೆ ಒಳಪಡುವ ಎಲ್ಲ ವಿದ್ಯಾಸಂಸ್ಥೆಯ ಪ್ರಿನ್ಸಿಪಾಲ್ಗಳೇ, ಅಧ್ಯಾಪಕರುಗಳೇ, ಎಲ್ರಿಗೂ ಅಭಿನಂದನೆಗಳು. ಅದೇ ರೀತಿ ಇವತ್ತಿನ ಈ ನಮ್ಮ ಕ್ರೀಡಾಕೋತ್ಸವದ ಮುಖ್ಯ ಉದ್ದೇಶ ಏನೆಂದರೆ, ನಾವು ಜೀವನದಲ್ಲಿ ಯಾವ ರೀತಿ ವಿದ್ಯಾರ್ಹತೆಯನ್ನು ಪಡೆಯುತ್ತೇವೆ, ಅದೇ ರೀತಿ ನಾವು ಜೀವನದಲ್ಲಿ ಕ್ರೀಡಾ ಆಟೋಪಟಗಳಿಂದ ನಮ್ಮ ಜೀವನವನ್ನು ಸಬಲಗೊಳಿಸಬೇಕು. ಯಾಕೆಂದರೆ ವಿದ್ಯೆಯು ನಮ್ಮನ್ನು ಯಾವ ರೀತಿ ಕೊಂಡೋಗ್ತದೆ, ಅದೇ ರೀತಿ ನಮ್ಮ ಮಾನಸಿಕತೆಯನ್ನು ಹಾಗೂ ನಮ್ಮ ದೇಹದ ಫಿಟ್ನೆಸ್ಸನ್ನು ಸಬಲಗೊಳಿಸುವುದು ಕ್ರೀಡೆಯಾಗಿರುತ್ತದೆ. ಹಾಗೆ ಪ್ರತಿಯೊಬ್ಬರು ಕ್ರೀಡೆಯನ್ನು ತನ್ನ ವಿದ್ಯೆಯೊಂದಿಗೆ ಸೇರಿಸಿ ಮುಂದೆ ಹೋದಾಗ ಮಾತ್ರ ಅವರು ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯವಾಗುತ್ತದೆ. ಅದೇ ರೀತಿ ನಾನು ಹೇಳುವುದೇನೆಂದರೆ, ನಮ್ಮ ಮಕ್ಕಳು ಪ್ರತಿದಿನ ಕ್ರೀಡೆಯಲ್ಲಿ ಭಾಗವಹಿಸಿ ಯಾವ ಥರ ಸಚಿನ್ ತೆಂಡೂಲ್ಕರ್ ಆಗಲಿ, ಧೋನಿ ಆಗಲಿ ಅಥವಾ ರೊನಾಲ್ಡೋ ಆಗಲಿ, ಈ ಥರ ನಾವು ಕೂಡ ಮುಂದಕ್ಕೆ ವಿಶ್ವದಲ್ಲಿ ಹೆಸರು ಗಳಿಸುವಂಥ ಆಗಲಿ ಎಂದು ಹಾರೈಸಿ ನನ್ನ ಈ ಚೊಕ್ಕ ಭಾಷಣವನ್ನು ನಿಲ್ಲಿಸುತ್ತೇನೆ. ಮಿತ್ರರುಗಳನ್ನು ಗೌರವಿಸುವುದು ನನ್ನ ಕರ್ತವ್ಯ, ಅದು ನಾನಲ್ಲ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ BG ಹನೀಫಾಜಿ ಅವರು, ಮೇಡಮ್ BG ಹನೀಫಾಜಿ ಅವರು, ದೈಹಿಕ ಶಿಕ್ಷಕರಾದಂಥ ನನ್ನ ಆತ್ಮೀಯ ಮಿತ್ರ ಅಶ್ರಫ್ ರವರಿಗೆ ಒಂದು ನೆನಪಿನ ಕಾಣಿಕೆ, ಮೆಮೆಂಟೋ ಅಂತ ಹೇಳುವಂಥದ್ದು ಏನಿದೆ ಅದನ್ನು ಕೊಟ್ಟು ಅವರು ಗೌರವಿಸಬೇಕು ಯಾವತ್ತೂ ಅವರನ್ನು. ಅದೇ ರೀತಿಯಲ್ಲಿ ಖಾಲಿದ್ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಅವರಿಗೂ ಸಹ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ
ನನ್ನ ಸಹೋದರಿ ಚೈತ್ರ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪು ಇವರಿಗೂ ಈ ಗೌರವವನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹುಶಃ ನಾವು ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಬ್ಯಾಂಡ್ ಸೆಟ್ಗಳಿವೆ. ಆದರೂ ನಮ್ಮ ಮಕ್ಕಳಿಗೆ ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡುವಂಥ ಒಂದು ದೃಷ್ಟಿಯಿಂದ, ಅದರಲ್ಲೂ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಡುವಂಥ ಒಂದು ವೈಚಾರಿಕತೆಯು ನಮ್ಮಲ್ಲಿದೆ ಎಂಬುದನ್ನು ನಾವು ಮನಗೊಂಡು ನನ್ನ ಮಿತ್ರ ಮೋಹನ್ ಶಿರ್ಲಾಲ್ರವ್ರನ್ನ ಕೇಳಿದೆ, ಸರ್ ಬ್ಯಾಂಡ್ ಸೆಟ್ಟಿಗೆ ಎಂತ ಮಾಡೋದು ಅಂತ, ಎನ್ನ ಶಾಲೆದ ಕಡ್ಪುಡ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಅವರು ಮುಖ್ಯೋಪಾಧ್ಯಾಯರು ಅಲ್ಲಿ ಬಿಡಲಿಲ್ಲ, ಟೀಚರನ್ನು ಕಳಿಸಿ ಮಾಸ್ಟರನ್ನು ಕಳಿಸಿ ಮುಖ್ಯೋಪಾಧ್ಯಾಯರು ಸಹ ಪಾಪ ಓಡಿಕೊಂಡು ಬಂದಿದ್ದಾರೆ. ನನ್ನ ಮಕ್ಕಳು ಯಾವ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ತಾರೆ ಅಂತ ನನ್ನ ಮಿತ್ರ ಹರೀಶ್ ರವರು ಬಂದಿದ್ದಾರೆ, ಅದೇ ಮೋಹನ್ ರವರಿದ್ದಾರೆ. ಈ ತಂಡಕ್ಕೆ ಒಂದು ಗೌರವವನ್ನು ಕೊಡಬೇಕು ಅಧ್ಯಕ್ಷರು ಅಂತೇಳಿ ಕೇಳಿಕೊಳ್ತೇನೆ. ಇದನ್ನು ಮೋಹನ್ ಸರ್, ಹರೀಶ್ ಸರ್ ಮತ್ತು ನಿಮ್ಮ ತಂಡದ ನಾಯಕ ದಯವಿಟ್ಟು ಬಂದು ಅದನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ನಮ್ಮ 1, 2, 3, 4ನೇ ಕ್ಲಾಸಿನ ಮಕ್ಕಳು ಚಿಕ್ಕದಾದಂಥ ಒಂದು ಡ್ರಿಲ್ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಇದು ನಮ್ಮ ಒಲಿಂಪಿಕ್ ಕಾರ್ಯಕ್ರಮದ ಒಂದು ಭಾಗ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಅಂತಲ್ಲ, ಆದರೆ ಅದಕ್ಕೆ ಚ್ಯುತಿ ಬರಬಾರದು ಎಂಬಂಥ ದೃಷ್ಟಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸ್ಟಾರ್ಟ್ ಮಾಡಿ. ಮೀನಾ ವಾರ್ಷಿಕ ಕ್ರೀಡಾಕೂಟದ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ
KMK ಸಾರ್ರವರು, ನಸೀಮ ಮೇಡಮ್ರವರು, ಮದನಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು, ಪ್ರಧಾನ ಕಾರ್ಯದರ್ಶಿಯಂತಹ ಫತ್ತಾಕ್ರವರು, ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಸದಸ್ಯರಾದಂಥ UD ಅಶ್ರಫ್ರವರು, ಅಲ್ತಾಫ್ರವರು, ಜೈನಾಕರವರು, ಕರೀಮ್ರವರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳು, ಅದೇ ರೀತಿ ಕ್ರೀಡಾಂಗಣದಲ್ಲಿರುವ ಎಲ್ಲ ದೈಹಿಕ ಶಿಕ್ಷಕರು, ಶಿಕ್ಷಕಿಯರು, ಎಲ್ಲ ಅಧ್ಯಾಪಕಿಯರು, ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ 16 ಶಾಲಾ ಕಾಲೇಜುಗಳ ಒಂದು ಕಾಲೇಜಾಗಿದೆ ಸೈಯದ್ ಮದನಿ ಉರ್ದು ಮಾಧ್ಯಮ ಶಾಲೆ. ಎಲ್ಲ ಶಾಲೆಗಳಲ್ಲೂ ಕೂಡ ಕ್ರೀಡಾಕೂಟ ನಡೆಸಿದಂತೆ ನಮ್ಮ ಉರ್ದು ಮಾಧ್ಯಮ ಶಾಲೆ ಕೂಡ ಕ್ರೀಡಾಕೂಟ ನಡೀತಾ ಇದೆ. ಇವತ್ತು ಈ ಸಮಯವು ಭಾಷಣ ಮಾಡುವಂತಹ ಸಮಯ ಅಲ್ಲ. ಮಕ್ಕಳು, ವಿದ್ಯಾರ್ಥಿಗಳು ಇವತ್ತು ಕ್ರೀಡೆಯಲ್ಲಿ ಯಾವ ರೀತಿಯಲ್ಲಿ ನಾವು ಕ್ರೀಡೆ ಆಡಬೇಕು ಎಂಬ ಪುಸ್ತಕದಲ್ಲಿರುವಾಗ ಅವರ ಸಮಯವನ್ನು ಹಾಳು ಮಾಡದೆ ನಮ್ಮ ಹಳೆಕೋಟೆಯ ಶಾಲೆಯ ಮುಖ್ಯೋಪಾಧ್ಯಾಯರಂತಹ KMK ಮಾಸ್ಟರ್ ಅವರು ಸ್ವಾಗತ ಭಾಷಣದಲ್ಲಿ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟಿನ ಕಿರು ಪರಿಚಯವನ್ನೇ ನೀಡಿದ್ದಾರೆ. ಇನ್ನು ಹೆಚ್ಚು ಮಾತಾಡೋಕ ಅವಶ್ಯಕತೆ ಬರುವುದೇ ಇಲ್ಲ. ಇನ್ಶಾ ಅಲ್ಲಾ ನಮ್ಮ ಟ್ರಸ್ಟಿಗೆ ಒಂದು ಕ್ರೀಡಾಂಗಣದ ಕೊರತೆ ಇದ್ದು ಅದು ಈಗಾಗಲೇ ನಿನ್ನೆಯಿಂದ ನಮ್ಮ ಹಜರತ್ ಆಂಗ್ಲ ಮಾಧ್ಯಮ ಶಾಲೆಯ ಆ ಗ್ರೌಂಡ್ನಲ್ಲಿ ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ. ಇನ್ಶಾ ಅಲ್ಲಾ ನಿನ್ನೆಯಿಂದ ಕೆಲಸ ಪ್ರಾರಂಭವಾಗಿದೆ. ಅದು ನಮ್ಮ ನೆಚ್ಚಿನ ನಮ್ಮ ಕ್ಷೇತ್ರದ ಶಾಸಕರು, ರಾಜ್ಯದ ಸನ್ಮಾನ್ಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರ ಸಹಾಯದಿಂದ, ಸಹಕಾರದಿಂದ ನಿನ್ನೆಯಿಂದಲೇ ಪ್ರಾರಂಭಿಸಿದ್ದಾರೆ. ಇವತ್ತು ನಾವು ಬೆಳಿಗ್ಗೆ ಹೋಗಿ ನೋಡಿ ಬಂದದ್ದು, ಕೆಲಸ ಆಗ್ತಾ ಉಂಟು. ಇನ್ಶಾ ಅಲ್ಲಾ ಮುಂದಿನ ವರ್ಷಕ್ಕೆ ಒಂದು ಉತ್ತಮವಾದ ಕ್ರೀಡಾಂಗಣ ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ಗೆ ಅದು ರೆಡಿಯಾಗಲಿದೆ ಇನ್ಶಾ ಅಲ್ಲಾ. ನಮ್ಮ ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಅಧೀನದ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ಧಾರ್ಮಿಕ ಚೌಕಟ್ಟಿನೊಂದಿಗೆ, ಭಾರತೀಯ ಸಂಸ್ಕೃತಿಯೊಂದಿಗೆ ನಾವು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದ್ದೇವೆ. ವಿದ್ಯೆ ಮತ್ತು ಪಠ್ಯೇತರ ಚಟುವಟಿಕೆ ಕೂಡ ನಾವು ತುಂಬ ರೀತಿಯಲ್ಲಿ ನಾವು ಉತ್ತೇಜನ ನೀಡ್ತಾ ಇದ್ದೇವೆ. ಅದಕ್ಕೆ ಉದಾಹರಣೆಯಾಗಿದೆ ಈ ಸಲದ ನಮ್ಮ ಸೈಯದ್ ಮದನಿ ಹಜರತ್ ಆಂಗ್ಲ ಮಾಧ್ಯಮ ಶಾಲೆಯು ಕ್ರೀಡೆಯಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಿ, ರಾಜ್ಯ ಮಟ್ಟಕ್ಕೆ ಹೋಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದು ಉತ್ತಮ ಉದಾಹರಣೆಯಾಗಿದೆ. ಇನ್ಶಾ ಅಲ್ಲಾ ಮುಂದಿನ ವರ್ಷಗಳಲ್ಲಿ ಚಾರಿಟಬಲ್ ಟ್ರಸ್ಟಿನ ಅಧೀನದ ಎಲ್ಲ ಶಾಲಾ ಕಾಲೇಜು ಮಕ್ಕಳು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ತಲುಪಲಿ ಎಂದು ಹಾರೈಸುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಇಂದಿನ ಕ್ರೀಡಾಕೂಟಕ್ಕೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಆಲ್-ಹಜ್ BG ಹನೀಫ್ ರವರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗೊಳಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಫಾರೂಕ್ UH ಇವರಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕಾರ್ಯದರ್ಶಿಯಾದ ಇಮ್ತಿಯಾಸ್ ಹಾಗೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕೋಆರ್ಡಿನೇಟರ್ ಆದ MH ಮಲಾರ್ ಇವರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವಂಥ ಗಣ್ಯರಿಗೆ, ಅತಿಥಿಗಳಿಗೆ ಮುಖ್ಯೋಪಾಧ್ಯಾಯರ ಪರವಾಗಿ
ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ವಿವಿಧ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ನಮ್ಮ CRP ಆದಂಥ ಮೋಹನ್ ಸರ್, ಹರೀಶ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಶಾಲೆಯ ಕಾಲೇಜಿನ ಪ್ರಿನ್ಸಿಪಾಲರಾದಂಥ ಅಬ್ದುಲ್ ಅಜೀಜ್ ಹಾಗೂ ಎಲ್ಲ ದೈಹಿಕ ಶಿಕ್ಷಣ ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಕರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಬ್ಯಾಂಡ್ ಸೆಟ್ಟನ್ನು ಒದಗಿಸಿರುವಂತಹ ಉಚಿಲ ಶಾಲೆಯ ಮೋಹನ್ ಶಿರ್ಲಾಲ್ ಇವರಿಗೂ ನಾವು ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಮುಖ್ಯೋಪಾಧ್ಯಾಯರಿಗೂ, ಮಾಧ್ಯಮ ವರ್ಗದವರಿಗೂ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಹಾಗೂ ನನ್ನ ಪುಟಾಣಿ ಮಿತ್ರರಿಗೂ ಮುಖ್ಯೋಪಾಧ್ಯಾಯರ ಪರವಾಗಿ, ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.